ಹೆಸರು ಎನ್ ನಾಗೇಶ್ ಅಂತೇಳಿ. ಇಂದು 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ದೇಶದಂತ ನಾವು 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಯಾವುದೇ ರೀತಿಯಲ್ಲಿ ಭೇದ ಭಾವ ಬಂದರೆ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ನಾವೆಲ್ಲ ಇವತ್ತು ಇರಬೇಕಾಗಿದೆ. ಮುಂದೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ದೇಶದಲ್ಲಿ ಉನ್ನತೀಕರಣವನ್ನು ಈ ನಾಡಿನಲ್ಲಿ ಬಡವರು ಬಗ್ಗರು ಮತ್ತು ಅನ್ನುವಂಥ ರೀತಿಯಲ್ಲಿ ಇಲ್ಲದೆ ನಾವೆಲ್ಲರೂ ಅನ್ಯೋನ್ಯ ರೀತಿಯಾಗಿ ಹೋಗಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ರೈತರಿಗೆ ಬಡವರಿಗೆ ಅತ್ಯಂತ ಹೆಚ್ಚಾಗಿ ಶಕ್ತಿ ಕೊಡುವಂಥ ಕೆಲಸ ಈ ದೇಶದ ಪ್ರಧಾನಿಗಳು ಈ ದೇಶದ ಸರ್ಕಾರಗಳು ಮಾಡಬೇಕಾಗಿದೆ. ಈ ದೇಶದ ಬೆನ್ನೆಲುಬೆ ರೈತ ಇವತ್ತು ನಶಿಸಿ ಹೋಗುವಂಥ ಒಂದು ಮಟ್ಟದಲ್ಲಿದೆ. ರೈತರನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಈ ದೇಶ ಸರ್ಕಾರ ಮಾಡಬೇಕಾಗಿದೆ. ಹಾಗಾಗಿ 77ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವರನ್ನು ಗಮನಿಸಿ 78ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಅವರನ್ನು ಉನ್ನತೀಕರಣಗೊಳಿಸುವಂಥ ಕೆಲಸವನ್ನು ನಾಡಿನ ಹಾಗೂ ಈ ದೇಶದ ಸರ್ಕಾರಗಳು ಮಾಡಬೇಕು ಅನ್ನುವಂಥ ಈ ಮುಖ್ಯ ನಾನು ಆಗ್ರಹಿಸಿದ್ದೀನಿ.